ಮಂಗಳೂರಿನ ಮುಕ್ಕಾದಲ್ಲಿರುವ ಶ್ರೀನಿವಾಸ ವಿಶ್ವವಿದ್ಯಾನಿಲಯ, ಶ್ರೀನಿವಾಸ ಶಿಕ್ಷಣ ಸಮೂಹ ಸಂಸ್ಥೆಗಳು ಮತ್ತು ವಿಜಯಲಕ್ಷ್ಮಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು. शत्रुबुद्धि विनाशाय दीपज्योतिर्नमोस्तुते दीपज्योतिर् ಬಳಿಕ ಮಾತನಾಡಿದ ಅವರು, ರಾಜ್ಯ ಬಜೆಟ್ನಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿ ವಿಚಾರವಾಗಿ ವಿಶೇಷ ಪ್ಯಾಕೇಜ್ ನೀಡುವ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಜೊತೆ ವಿಶೇಷವಾಗಿ ಚರ್ಚಿಸಲಿದ್ದೇನೆ. ಸರ್ಕಾರಗಳು ಮಾಡುವ ಅತ್ಯುತ್ತಮ ಕೆಲಸಗಳನ್ನು ಶ್ರೀನಿವಾಸ ವಿಶ್ವವಿದ್ಯಾನಿಲಯ ಕುಲಾಧಿಪತಿ ಸಿಎಎ ರಾಘವೇಂದ್ರ ರಾವ್ ಅವರು ಮಾಡುತ್ತಿರುವುದು ಅಭಿನಂದನಾರ್ಹ ಎಂದು ಹೇಳಿದರು. 13,000 ಸ್ಟೂಡೆಂಟ್ಸ್ ಇದ್ದಾರೆ, 135 ಕೋರ್ಸ್ಗಳಿವೆ, 2,000 ಜನ ಟೀಚರ್ಸ್ ಇದ್ದಾರೆ. ಒಂದು ಸರ್ಕಾರ ಮಾಡಬಹುದಾದಂಥ ಕೆಲಸಗಳನ್ನು ರಾಘವೇಂದ್ರ ರಾಯರಂಥ ಹಿರಿಯರು ಒಬ್ಬರೇ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ನಾವೆಲ್ಲ ಸಂತೋಷ ಪಡಬೇಕು ಅಂತ ಅನಿಸುತ್ತೆ. ರಾಘವೇಂದ್ರ ರಾಯರು ಈ ಸಂಸ್ಥೆಯನ್ನು ಕಟ್ಟಿ 32-35 ವರ್ಷಗಳಾಯಿತು. ಅಲ್ಲಿಂದ ಇಲ್ಲಿವರೆಗೆ ಅವರು ಶ್ರದ್ಧೆಯಿಂದ ಮಾಡಿರುವಂಥ ಕೆಲಸದ ಫಲಿತಾಂಶಗಳು ಇವತ್ತು ನಮ್ಮ ಮುಂದಿವೆ ಅಂತ ಅನಿಸುತ್ತೆ ನನಗೆ. ನಾನು ಅತ್ಯಂತ ಪ್ರೀತಿಸುವ, ಗೌರವಿಸುವಂಥ ಪೇಜಾವರ ಶ್ರೀಗಳು, ಪೇಜಾವರ ವಿಶ್ವೇಶ್ವರ ತೀರ್ಥ ಶ್ರೀಗಳು, ಅವ್ರ ಮಾತಿನ ಮಧ್ಯೆ ಆಗಾಗ ನಮ್ಮ ರಾಘವೇಂದ್ರ ರಾಯರನ್ನು ನೆನಪು ಮಾಡಿಕೊಳ್ತಾರೆ. ಪೇಜಾವರ ಶ್ರೀಗಳು ಮತ್ತು ರಾಘವೇಂದ್ರ ರಾಯರು ಅತ್ಯಂತ ಆತ್ಮೀಯ ಸ್ನೇಹಿತರು ಅನ್ನೋದು ನಾನು ಕಂಡುಕೊಂಡಿರುವಂಥ ವಿಚಾರ. ಅಂಥ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟಿದ್ದು, ಇದನ್ನು ಬೆಳೆಸಿದ್ದು, ಈ ಸಂಸ್ಥೆಯನ್ನು ಮುನ್ನಡೆಸ್ತಿರುವಂಥ ಶ್ರೀನಿವಾಸ ರಾಯರ ಶ್ರಮ, ಇಡೀ ಶ್ರಮದ ಮೂಲಕ ಕಟ್ಟಿರುವಂಥ ವಿದ್ಯಾಸಂಸ್ಥೆ. ಈ ಸಂಸ್ಥಾಪನಾ ದಿನಾಚರಣೆ ದಿವಸ ಅನೇಕರಿಗೆ ಸನ್ಮಾನ ಮಾಡಿದ್ದೀರಿ, ಪ್ರೀತಿಯಿಂದ ವಿದ್ಯಾರ್ಥಿಗಳನ್ನು ಕರೆದು ಬಹುಮಾನ ವಿತರಣೆ ಮಾಡಿದ್ದೀರಿ. ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಶ್ರೀನಿವಾಸ್ ಗ್ರೂಪ್ ಮತ್ತು ಶ್ರೀನಿವಾಸ್ ಯೂನಿವರ್ಸಿಟಿ ಇಡೀ ದೇಶದಲ್ಲೇ ಮಾದರಿಯಾಗುವಂಥ ಒಂದು ಸಂಸ್ಥೆಯಾಗಿ ರೂಪುಗೊಳ್ಳಿ ಅನ್ನೋದು ನನ್ನ ಹರಕೆ. ಎ ಶಾಮರಾವ್ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಸಿಎಎ ರಾಘವೇಂದ್ರ ರಾವ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಮನೆ ಮಕ್ಕಳಂತೆ ನೋಡಿಕೊಳ್ಳಬೇಕು. ಉದ್ಯೋಗಾವಕಾಶವು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನು ಆರಿಸಿಕೊಂಡು ಬರಬೇಕು ಎನ್ನುವ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೌಶಲ್ಯಾಭಿವೃದ್ಧಿ ಪ್ರಯೋಗ ಶಾಲೆಗಳನ್ನು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಥಾಪಿಸುತ್ತಿದ್ದೇವೆ ಎಂದು ಹೇಳಿದರು. ನೀವು ಯಾವಾಗಲೂ ಮಕ್ಕಳನ್ನು ನಮ್ಮ ಕುಟುಂಬದ, ನಮ್ಮ ಮನೆ ಮಕ್ಕಳ ಹಾಗೆ ಟ್ರೀಟ್ ಮಾಡಬೇಕು. ಅವರು ಹಾಳು ಮಾಡಿದರೆ ಪನಿಷ್ ಸ್ಟೆಪ್. ಅವರನ್ನು ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ಎನಿಮಿಟಿಯಾಗಿ ಇಟ್ಕೊಳ್ಬೇಡಿ. ಯಾವಾಗಲೂ ಪ್ರೀತಿಯಿಂದ ಮಕ್ಕಳನ್ನು ನೋಡಿ. ಈ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿ ಕಲಿಯುವ ಟೈಮ್ನಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಪಾಸಾಗಿ ಇಲ್ಲಿಂದ ಹೋಗುವಾಗ ಅವರು ಜಾಬ್ ಹುಡ್ಕೊಂಡು ಹೋಗಬಾರ್ದು, ಜಾಬ್ ಅವರನ್ನು ಹುಡ್ಕೊಂಡು ಬರಬೇಕು. ಹಾಗಾಗಿ ನಮ್ಮದು ಹೆಚ್ಚಿನದ್ದು ಕೋರ್ಸಸ್ ಎಲ್ಲ ರ್ಯಾರ್ ಕೋರ್ಸಸ್. ಇಲ್ಲಿ ಎಲ್ಲ ಯೂನಿವರ್ಸಿಟಿ ಸಿಗೋ ಕೋರ್ಸಸ್ ಭಾಳ ಕಡಿಮೆ ಇರೋದು ನಮ್ಮ ಹತ್ರ. ಎಲ್ಲ ರ್ಯಾರ್ ಕೋರ್ಸಸ್. ಯಾವುದಕ್ಕೆ ಅವರು ಇಲ್ಲಿ ಕಲಿತು ಹೋದ ಕೂಡಲೇ ಅವರಿಗೆ ಜಾಬ್ ಸಿಗಬೇಕು. ಈ ಒಂದು ಉದ್ದೇಶದಿಂದ ಅವರು ನಮಗೆ CEO ಹೇಳಿದರು, ಡ್ರೀಮ್ ಮಾಡ್ತೇವೆ ಅಂತ. ಕರೆಕ್ಟ್, ಡ್ರೀಮ್ ಮಾಡ್ತೇವೆ. ಇದೇ ವೇಳೆ ಎ ಶಾಮರಾವ್ ಪ್ರತಿಷ್ಠಾನವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ವಿಭಾಗಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ಗುರುತಿಸಿ ನೀಡುವ ಎ ಶಾಮರಾವ್ ಸ್ಮಾರಕ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಪಡುಬಿದ್ರಿ ಗಣಪತಿ ಪ್ರೌಢಶಾಲೆಯ ಸಂಸ್ಕೃತಿ ಶಿಕ್ಷಕ ಡಾ ರಾಘವೇಂದ್ರ ರಾವ್ ಮತ್ತು ಮಂಗಳೂರು ವಾಮಂಜೂರಿನ ಎಸ್ಡಿಎಂ ಮಂಗಳಜ್ಯೋತಿ ಪ್ರೌಢಶಾಲೆಯ ಸಂಗೀತ ಶಿಕ್ಷಕಿ ಕಸ್ತೂರಿ ಅತ್ಯುನ್ನತ ಸಾಮಾಜಿಕ ಸೇವೆಗೆ ನೀಡಲ್ಪಡುವ ಎ ಶಾಮರಾವ್ ಸ್ಮಾರಕ ಪ್ರಶಸ್ತಿಯನ್ನು ಸುಳ್ಯ ತಾಲೂಕಿನ ಸೇತುಬಂಧು ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಪದ್ಮಶ್ರೀ ಡಾ ಗಿರೀಶ್ ಭಾರದ್ವಾಜ್ ಅವರಿಗೆ ನೀಡಿ ಗೌರವಿಸಲಾಯಿತು. ಡಾಕ್ಟರೇಟ್ ಪದವೀಧರರಿಗೆ, ರ್ಯಾಂಕ್ ವಿಜೇತರಿಗೆ ಹಾಗೂ ಸಂಶೋಧನಾ ನಿರತ ಉಪನ್ಯಾಸಕರಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು.
ವೇದಿಕೆಯಲ್ಲಿ ಪ್ರತಿಷ್ಠಾನದ ಹಾಗೂ ಸಹ ಕುಲಾಧಿಪತಿ ಡಾಕ್ಟರ್ ಎ ಶ್ರೀನಿವಾಸರಾವ್, ಶ್ರೀನಿವಾಸ ಸಮೂಹ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕಿ ವಿಜಯಲಕ್ಷ್ಮಿ ಆರ್ ರಾವ್, ಪ್ರತಿಷ್ಠಾನದ ಕಾರ್ಯದರ್ಶಿ ಮಿತ್ರ ಎಸ್ ರಾವ್, ಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್, ಕುಲ ಸಚಿವರುಗಳಾದ ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಶ್ರೀನಿವಾಸ ಮಯ್ಯಾಡಿ, ಡಾಕ್ಟರ್ ಅಜಯ್, ಸಂಸ್ಥಾಪಕರ ದಿನಾಚರಣೆಯ ಸಂಯೋಜಕರಾದ ಡಾಕ್ಟರ್ ಮನೋಜ್ ವರ್ಮಾ, ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ವಿವಿಧ ಕಾಲೇಜುಗಳ ಡೀನ್ಗಳು, ಮೇಘನಾ ಎಸ್ ರಾವ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.